ಸುಮಾರು 200 ಜನರನ್ನ ಹೊತ್ತೊಯ್ಯುತ್ತಿದ್ದ ಮೆಕ್ಸಿಕನ್ ನೌಕಾಪಡೆಯ ತರಬೇತಿ ಹಡಗು ಬ್ರೂಕ್ಲಿನ್ ಸೇತುವೆಗೆ ಡಿಕ್ಕಿ ಹೊಡೆದಿದೆ. ನದಿಯಲ್ಲಿ ತೀವ್ರ ಹುಡುಕಾಟ ಮತ್ತು ರಕ್ಷಣಾ ಪ್ರಯತ್ನ ನಡೆದಿದೆ. ಕ್ವೆಹೆಟ್ಮೋಕ್ ಎಂಬ ಹಡಗು ರಾತ್ರಿ 9 ಗಂಟೆಯ ಸುಮಾರಿಗೆ ಸೇತುವೆಗೆ ಡಿಕ್ಕಿ ಹೊಡೆದಿದೆ ಎಂದು ಹೇಳಲಾಗ್ತಾ ಇದೆ. ಹಡಗಿನಲ್ಲಿರುವ 147 ಅಡಿ ಎತ್ತರದ ದೈತ್ಯ ಕಂಬವು ಪ್ರಸಿದ್ಧ ಸೇತುವೆಯ ಕೆಳಗಿನ ಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಸ್ಥಳೀಯ ವರದಿಯ ಪ್ರಕಾರ ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ, 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತುರ್ತು ತಂಡಗಳನ್ನು ತಕ್ಷಣವೇ ಪ್ರದೇಶಕ್ಕೆ ಕಳುಹಿಸಲಾಗಿದ್ದು, ಗಾಯಗೊಂಡವರನ್ನ ಬ್ರೂಕ್ಲಿನ್ ನೌಕಾಪಡೆಯ ಯಾರ್ಡ್ಗೆ ಕರೆತರಲಾಗಿದೆ. ತೀವ್ರವಾಗಿ ಗಾಯಗೊಂಡವರನ್ನ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ಕರೆದೊಯ್ಯಲಾಗಿದೆ. ಮೆಕ್ಸಿಕನ್ ನೌಕಾಪಡೆಗೆ ಸೇರಿದ ಕ್ವೆಹೆಟ್ಮೋಕ್ ಹಡಗನ್ನ ತರಬೇತಿಗಾಗಿ ಬಳಸಲಾಗ್ತಾ ಇತ್ತು. ಘಟನೆಯ ಸಮಯದಲ್ಲಿ ಹಡಗು ಪೂರ್ವ ನದಿಯಲ್ಲಿ ದಕ್ಷಿಣಕ್ಕೆ ಪ್ರಯಾಣಿಸುತ್ತಿತ್ತು. Volkswagen Mangalore, Airport Road, Yeyadi, Mangalore. Volkswagen.